ನಮಸ್ತೆ ಎಲ್ರಿಗೂ. ತಲೆ ಸ್ನಾನ ಮಾಡುವಾಗ ರಾಶಿ ಕೂದಲು ಬಾತ್ರೂಮಲ್ಲಿರುತ್ತೆ. ತಲೆ ಕೂದಲು ಬಾಚ್ತಾ ಇರಬೇಕಂತಂದರೆ ರಾಶಿ ಕೂದಲು ಬಾಚನೆಗಿಲಿ ಬರುತ್ತೆ. ಕೈಲಿ ಹೀಗೆ ಮುಟ್ಟಿದ್ರೆ ಸಾಕು ತಲೆ ಕೂದಲು ಉದುರುತ್ತೆ. ಸಿಕ್ಕಾಪಟ್ಟೆ ತಲೆ ಕೂದಲು ಉದುರ್ತಾ ಇದೆ. ಕೂದಲು ತುಂಬ ತಿನ್ನಾಗಿದೆ, ಸಿಕ್ಕಾಪಟ್ಟೆ ರಫ್ ಆಗಿದೆ, ಡ್ಯಾಂಡ್ರಫ್ ಆಗ್ತಾ ಇದೆ. ಯಾಕೋ ತಲೆ ಕೂದಲು ಕಂಪ್ಲೀಟಾಗಿ ಹಾಳಾಗೋಗಿದೆ. ಇದಕ್ಕೆಲ್ಲ ಕಾರಣ ಏನು? ನೀವು ಬಳಸುವಂತಹ ಒಂದಷ್ಟು ಕೆಮಿಕಲ್ ಇರುವಂಥ ಶಾಂಪು. ಹಾಗಾದರೆ ನಿಮ್ಮ ತಲೆ ಕೂದಲಿಕ್ಕೆ ಬೆಸ್ಟ್ ಅನ್ನುವಂಥ ಶಾಂಪನ್ನು ಯಾವ ಥರ ಸೆಲೆಕ್ಟ್ ಮಾಡೋದು? ಮಾರ್ಕೆಟಲ್ಲಿ ಇರುವಂಥ ಯಾವ ಶಾಂಪು ಬೆಸ್ಟ್? ಮಾರ್ಕೆಟಲ್ಲಿರುವಂಥ ಶಾಂಪನ್ನೇ ಹಾಕಬೇಕಾ? ಮನೇಲಿ ಏನೋ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಖಂಡಿತವಾಗ್ಲೂ ಇದೆ. ತಲೆ ಕೂದಲಿನ ಬಗ್ಗೆ ನಿಮಗೆ ಕಾಳಜಿ ಇದೆ, ತಲೆ ಕೂದಲು ಉದುರಿ ಬೋಲ್ಡ್ ಆಗಬಾರ್ದು ಅನ್ನುವಂಥ ಟೆನ್ಷನ್ ಇದೆ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಶಾಂಪು ಬಳಸಬೇಕು, ಶಾಂಪು ಯಾವ ಥರ ಸೆಲೆಕ್ಟ್ ಮಾಡಬೇಕು, ಹಾಗೆ ನಿಮ್ಮ ಮನೆಯಲ್ಲೇ ಶಾಂಪುನ ಯಾವ ಥರ ರೆಡಿ ಮಾಡ್ಕೋಬೇಕು, ಹರ್ಬಲ್ ಶಾಂಪುವನ್ನು ಹಿಂದಿನ ಕಾಲದಲ್ಲೆಲ್ಲ ಉಪಯೋಗ ಮಾಡ್ತಾ ಇದ್ರಲ್ವ, ಆ ಥರದನ್ನು ಎಲ್ಲದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನಿಮಗೆ ತಾಳ್ಮೆ ಇದ್ರೆ ಅಷ್ಟೇ ವಿಡಿಯೋ ನೋಡಿ. ಯಾಕಂತಂದರೆ ಯಾವುದೇ ವಿಷಯನಾಗಲಿ ನಾನು ಅದಕ್ಕೆ ರೀಸನ್ ಕೊಡದೆ ಒಂದೆರಡು ವಾಕ್ಯದಲ್ಲಿ ಮುಗಿಸೋಕ್ಕಾಗಲ್ಲ. ಸ್ವಲ್ಪ ನಾನು ರಿಸರ್ಚ್ ಮಾಡಿ ನೀಟಾಗಿ ಹೇಳಿದ್ರೇ ನಿಮಗೆ ಅದ್ರ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗುತ್ತೆ. ಫಸ್ಟ್ ಹೇಳ್ತೇನೆ, ಯಾಕೆ ನಾವು ಕೆಮಿಕಲ್ ಇರುವಂಥ ಶಾಂಪುಗಳನ್ನು ಬಳಸಬಾರ್ದು. ಕೆಮಿಕಲ್ ಇರುವಂಥ ಶಾಂಪು ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಶಾಂಪುಗಳು ಕೆಟ್ಟದಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಶಾಂಪುಗಳು ಮೈಲ್ಡಾಗಿ ಬರುತ್ತೆ, ಪ್ಯಾರಾಬನ್ ಮತ್ತು ಸಲ್ಫೇಟ್ ಫ್ರೀಯಾಗಿ ಬರುತ್ತೆ. ಅಂಥ ಶಾಂಪುಗಳನ್ನೇ ನೀವು ಬಳಸಬೇಕು. ಸಲ್ಫೇಟ್ ಮತ್ತು ಪ್ಯಾರಾಬನ್ ಇರುವಂಥ ಶಾಂಪುಗಳನ್ನು ಬಳಸಿದರೆ ನಿಮ್ಮ ತಲೆ ಕೂದಲಿನ ಕತೆ ಅಷ್ಟೇ ಮುಗ್ದೋಯ್ತು. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಸಲ್ಫೇಟ್ ಅಂತ ಹೇಳ್ತಾರಲ್ವ, ಇದನ್ನ ಡಿಟರ್ಜೆಂಟ್ ಅಂದರೆ ನಾವು ಬಟ್ಟೆ ವಾಶ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಲ್ವ, ಪೌಡರ್, ಸರ್ಫ್, ಅದರಲ್ಲಿ ಬಳಸ್ತಾರೆ. ಸೊ ಆ ಡಿಟರ್ಜೆಂಟ್ ಇರುವಂತಹ ಶಾಂಪುಗಳನ್ನು ನೀವೇನಾದರೂ ಬಳಸಿದ್ದೀರಂತಂದರೆ ನಿಮ್ಮ ಕೂದಲಿನ ಕತೆ ಅಷ್ಟೇ. ಯಾಕಂತಂದರೆ ನಮ್ಮ ಕೂದಲಿನ ತಲೆ ಬುಡದಲ್ಲಿ ಏನಿರುತ್ತೆ, ಒಂದು ಆಯಿಲ್ ಇರುತ್ತೆ. ನೀವು ರೆಗ್ಯುಲರ್ ಆಗಿ ಕೆಮಿಕಲ್ ಇರುವಂಥ ಶಾಂಪೂನ ಬಳಸಿದ್ರೆ ಆ ಆಯಿಲ್ ಡ್ರೈ ಆಗೋಗುತ್ತೆ. ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದು ಡ್ರೈ ಆಗೋಗುತ್ತೆ. ತಲೆ ಕೂದಲಿನ ಬುಡ ಇದೆಯಲ್ವ, ಇದರಿಂದ ಕಂಪ್ಲೀಟಾಗಿ ವೀಕ್ ಆಗುತ್ತೆ. ತಲೆ ಕೂದಲು ವೀಕ್ ಆಗುತ್ತೆ. ರೆಗ್ಯುಲರ್ ಆಗಿ ನೀವು ಬಳಸ್ತಾ ಇದ್ದೀರಂತಂದರೆ ತಲೆ ಕೂದಲು ಉದುರುತ್ತೆ, ನಡುವೆ ಕಟ್ಟಾಗುತ್ತೆ, ಸ್ಪ್ಲಿಟ್ ಎಂಡ್ ಆಗುತ್ತೆ, ರಫ್ ಆಗುತ್ತೆ, ಎಲ್ಲದೂ ಆಗುತ್ತೆ. ನಿಮ್ಗೆ ಹಾಕಿದ ತಕ್ಷಣ ಚೆನ್ನಾಗಿ ಅನ್ನಿಸ್ಬೋದು, ಮತ್ತು ಹೋಗ್ತಾ ಇದೆಯಲ್ವ ತಲೆ ಕೂದಲು ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ನೀವು ನಾರ್ಮಲ್ ಇರುವಂಥ ಶಾಂಪೂನ ಬಳಸಿ, ಆದರೆ ಸಲ್ಫೇಟ್ ಮತ್ತು ಪ್ಯಾರಾಬನ್ ಫ್ರೀ ಇರುವಂಥ ಪ್ರಾಡಕ್ಟ್ಗಳನ್ನು ಬಳಸಿ. ಎಲ್ಲದಕ್ಕಿಂತ ಬೆಸ್ಟ್ ಏನು ಅಂತಂದರೆ ನ್ಯಾಚುರಲ್ ಆಗಿರುವಂಥ ಆಯುರ್ವೇದಿಕ್ ಶಾಂಪುಗಳು. ಯಾವುದಿದೆ ಆ ಥರ ತುಂಬ ಪ್ರಾಡಕ್ಟ್ಗಳಿದೆ. ಆಯುರ್ವೇದಿಕ್ ಬ್ರ್ಯಾಂಡ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಇಂಡಿಯಾದೇ ಬ್ರ್ಯಾಂಡ್ಗಳು ತುಂಬ ಇದೆ. ಕೇಶ್ ಕಿಂಗ್ ಅವ್ರದ್ದು ಶಾಂಪು ಚೆನ್ನಾಗಿದೆ. ಖಾದಿ ನ್ಯಾಚುರಲ್ಸ್ ಅವ್ರದ್ದು ಭೃಂಗರಾಜ ಮತ್ತು ಆಮ್ಲ ಶಾಂಪು ಅಂತ ಬರುತ್ತೆ, ನಂದು ಮೋಸ್ಟ್ ಫೇವ್ರೇಟ್ ಅದು. ಅದನ್ನೇನಾದರೂ ನಿಮಗೆ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ, ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಅದು ಯಾಕೆ ನನ್ನ ಫೇವ್ರೇಟ್ ಅಂತಂದರೆ ಅದರಲ್ಲಿ ನೆಲ್ಲಿಕಾಯಿ ಇರುತ್ತೆ, ಭೃಂಗರಾಜ್ ಇರುತ್ತೆ, ತುಂಬ ಮೈಲ್ಡ್ ಆಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಕೂಡ, ತುಂಬ ಚೆನ್ನಾಗಿದೆ. ಜಾಸ್ತಿ ಪರಿಮಳ ಇಲ್ಲ, ಅದು ಮೈಲ್ಡ್ ಆಗಿರುತ್ತೆ. ನಿಮ್ಮ ತಲೆ ಕೂದಲಿಗೆ ತುಂಬ ಅಂದರೆ ಅದರಲ್ಲಿ ಕೆಲವೊಂದು ನ್ಯಾಚುರಲ್ ಹರ್ಬ್ಸ್ ಎಲ್ಲ ಹಾಕಿರೋದ್ರಿಂದ ನಿಮ್ಮ ತಲೆ ಕೂದಲಿಗೆ ಕ್ಲೀನ್ ಮಾಡೋದ್ರ ಜೊತೆಗೆ ಪೋಷಣೆಯನ್ನು ಕೂಡ ಕೊಡ್ತಾ ಇದೆ. ವಾರದಲ್ಲಿ 2-3 ಸರಿ ಆರಾಮ್ಸೆ ಬಳಸ್ಬೋದು. ಈ ಥರ ನ್ಯಾಚುರಲ್ ಆಗಿರುವಂಥ ಶಾಂಪೂನ ಬಳಸಿದರೆ ನಿಮಗೆ ತುಂಬ ಒಳ್ಳೆಯದು. ಇನ್ನೊಂದು, ಈ ಶಾಂಪುಗಳೆಲ್ಲ ಬೇಡ, ಮನೇಲಿ ಏನಾದರೂ ಮಾಡ್ಕೋಬಹುದಾ? ಅದಕ್ಕೂ ದಾರಿ ಇದೆ. ಒಂದು ಒಳ್ಳೆಯ ಉಪಾಯವನ್ನು ಹೇಳ್ತೀನಿ. ಹಿಂದೆ ಇದನ್ನ ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಮಾಡ್ತಾ ಇಲ್ಲ ಅಂತಲ್ಲ. ಯಾಕಂತಂದರೆ ಹಿಂದಿನವರಿಗೆ ಶಾಂಪು ಸೋಪು ಏನೂ ಇರಲಿಲ್ಲ, ಅವರೆಲ್ಲ ಇದನ್ನೇ ಉಪಯೋಗ ಮಾಡ್ತಾ ಇದ್ದಿದ್ದು. ಹಾಗಾದರೆ ಏನದು? ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತು, ಅಂಟುವಾಳ, ನೊರೆಕಾಯಿ ಅಥವಾ ರೀಟಾ ಅಂತ ಹೇಳ್ತಾರೆ. ನಮ್ಮೂರ ಕಡೆ ನೊರೆಕಾಯಿ ಅಂತ ಹೇಳ್ತೀವಿ. ಅದರಲ್ಲಿ ನೊರೆ ಬರುತ್ತೆ, ಅದು ತಲೆ ಕೂದಲಿಗೆ ಒಳ್ಳೆಯದು. ಅದು ತಲೆ ಕೂದಲನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ, ಮತ್ತು ನ್ಯಾಚುರಲ್, ಯಾವುದೇ ರ್ಯಾಶ್ ಕೆಮಿಕಲ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾವು ಯಾವಾಗಲೂ ಏನಾದರೂ ಮನೆ ಮಧ್ಯೆ ಹೇಳಿದರೆ ತುಂಬ ಜನ ಕೇಳೋ ಪ್ರಶ್ನೆ ಏನು ಅಂತಂದರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಕೆಮಿಕಲ್ ಇರೋದನ್ನು ಎಲ್ಲದನ್ನು ಬಳಸ್ತೀವಿ, ಆವಾಗ ಯಾವಾಗಲೂ ನಾವು ಅಂಗಡಿಯಿಂದ ತಗೊಳ್ಳುವಾಗ ಅಥವಾ ಶಾಪಿಂದ ಬೈ ಮಾಡುವಾಗ ಸೈಡ್ ಎಫೆಕ್ಟ್ ಇದೆ ಅಂತ ನಾವು ಯಾವತ್ತೂ ಅವರಿಗೆ ಕೇಳಲ್ಲ. ಆದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಬಳಸುವಾಗ ಸೈಡ್ ಎಫೆಕ್ಟ್ ಇದೆ ಅಂತ ಕೇಳ್ತೀವಿ. ಸೊ ಇದೇನು ಅಂತಂದರೆ ತುಂಬ ಸೇಫ್ ಆಗಿರುವಂಥದ್ದು. ಅದೊಂದು 5-6 ಅಂದರೆ ಈ ಅಂಟುವಾಳ ಅಥವಾ ನೊರೆಕಾಯಿ 5-6, ಅದಾದ ನಂತರ ಸೀಕಕಾಯಿ 5-6. ಸೀಕಕಾಯಿ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು, ತಲೆ ಕೂದಲಿಗೆ ಒಳ್ಳೆ ಅಂದರೆ ಪೋಷಕಾಂಶನ ಕೊಡುತ್ತೆ, ತಲೆ ಕೂದಲಿನ ಗ್ರೋತಿಗೂ ಒಳ್ಳೆಯದು, ಒಳ್ಳೆಯ ಕಂಡೀಷ್ನರ್ ಥರ ಇದು ವರ್ಕ್ ಮಾಡುತ್ತೆ. ಅದೊಂದು 5-6. ಇನ್ನೊಂದು ನೆಲ್ಲಿಕಾಯಿ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ.
ನೆಲ್ಲಿಕಾಯಿ ತಲೆ ಕೂದಲನ್ನ ಗ್ರೋತಿಗೆ, ತಲೆ ಕೂದಲನ್ನು ಕಪ್ಪು ಮಾಡಲಿಕ್ಕೆ, ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಸೊ ಈ ನೆಲ್ಲಿಕಾಯಿ ಇದಿಷ್ಟನ್ನ, ಅಂದರೆ ನೆಲ್ಲಿಕಾಯಿ 5, ಅಂಟುವಾಳ ಅಂದರೆ ನೊರೆಕಾಯಿ 5, ಸೀಕಕಾಯಿ 5, ಇದನ್ನ ರಾತ್ರಿ 2 ಲೋಟ ನೀರಲ್ಲಿ ನೀವು ನೆನೆ ಹಾಕಬೇಕು. ಬೆಳಗ್ಗೆ ಆ ನೀರಿನ ಜೊತೆ ಇದನ್ನ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಕಂಪ್ಲೀಟಾಗಿ ನೊರೆ ಅಂದರೆ ಬಂದದ್ದು ಚೆಲ್ ಥರ ಆಗಬೇಕು. ಅದಾದ ನಂತರ ಇಳಿಸ್ಬೇಡಿ. ಇಳಿಸಿ ಆದ ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ಆ ಏನೆಲ್ಲ ಕಾಯಿಗಳನ್ನು ಹಾಕಿದ್ರದನ್ನ ಚೆನ್ನಾಗಿ ಕೈಯಲ್ಲಿ ಹಿಚಕಿ, ಅಂದರೆ ನೀವು ಅದು ತಣ್ಣಗಾದ ನಂತರ, ಅದಾದ ನಂತರ ಅದನ್ನ ಫಿಲ್ಟರ್ ಮಾಡಿ ಒಂದು ಡಬ್ಬದಲ್ಲಿ, ಅದು ಅಂದರೆ ಏನಾದರೂ ಒಂದು ಡಬ್ಬ ಬರುತ್ತಲ್ಲ ಅದರಲ್ಲಿ ಹಾಕಿಟ್ಬೇಡಿ. ತಲೆ ಸ್ನಾನ ಮಾಡುವಾಗ ತಲೆಗೆ ನೀರು ಹಾಕ್ಕೊಂಡು ಈ ನಾವು ಮನೇಲಿ ಮಾಡಿರೋಂಥ ಶಾಂಪೂನ ಬಳಸಿ ತಲೆನ ಕ್ಲೀನಾಗಿ ತೊಳ್ಕೊಳ್ಳಿ. 1-2 ತಿಂಗಳು ಈ ಥರ ಮಾಡಿ ನೋಡಿ, ನಿಮ್ಮ ತಲೆ ಕೂದಲಿನ ಜಾತಕನೇ ಬದಲಾಗೋಗುತ್ತೆ. ತಲೆ ಕ್ಲೀನ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ತಲೆ ಕೂದಲು ಸಾಫ್ಟ್ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಆದರೆ ಮನೆಯಲ್ಲಿ ನಮ್ಗೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ಆದಷ್ಟು ನ್ಯಾಚುರಲ್ ಅಥವಾ ಆಯುರ್ವೇದಿಕ್ ಶಾಂಪುಗಳನ್ನು, ಮೈಲ್ಡ್ ಶಾಂಪುಗಳನ್ನು ಬಳಸಿ. ಒಳ್ಳೆ ಶಾಂಪುಗಳದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಆನ್ಲೈನಲ್ಲಿ ನೀವು ಸುಲಭವಾಗಿ ಬೈ ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರದ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ನಾರ್ಮಲ್ ಅಂದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಅಂದರೆ ಈ ಕೇಶ್ ಕಿಂಗ್, ಆಮೇಲೆ ಖಾದಿ ನ್ಯಾಚುರಲ್ಸ್ ಏನಿದೆ ಎಲ್ಲ ಕಡೆ ಸಿಗುತ್ತೆ. ಇಲ್ಲದಿದ್ದರೆ ಆನ್ಲೈನಲ್ಲಂತೂ ಖಂಡಿತ ಸಿಗುತ್ತೆ. ಒರಿಜಿನಲ್ ಬ್ರ್ಯಾಂಡ್ ಪ್ರಾಡಕ್ಟ್ ನೋಡ್ಕೊಂಡು ಚೆಕ್ ಮಾಡಿ. ಆದರೆ ಫಸ್ಟ್ ಟೈಮ್ ಏನಾದರೂ ಉಪಯೋಗ ಮಾಡ್ತೀರಾ ಅಂತಂದ್ರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡೋದು ಒಳ್ಳೆಯದು, ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಾದರೆ. ಸೊ ಆದಷ್ಟು ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪೂನ ಯಾವುದೇ ಕಾರಣಕ್ಕೆ ತಲೆ ಕೂದಲಿಗೆ ಬಳಸೋಕ್ಕೆ ಹೋಗಬೇಡಿ. ನಿಮ್ಮ ತಲೆ ಕೂದಲು ಚೆನ್ನಾಗಿರಬೇಕು, ಬೋಳಾಗಬಾರ್ದು ಅಂತ ಇದ್ದರೆ ಆದಷ್ಟು ನ್ಯಾಚುರಲ್ ಆಗಿರುವಂಥ ಶಾಂಪೂನ ಬಳಸಿ, ಮೈಲ್ಡ್ ಆಗಿರುವಂಥ ಶಾಂಪೂನ ಬಳಸಿ. ಇಲ್ದಿದ್ದರೆ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ಮಕ್ಕಳಿಂದಿದ್ದು ದೊಡ್ಡವ್ರ ತನಕ ಈ ಮನೇಲೇ ಮಾಡಿರೋಂಥ ನ್ಯಾಚುರಲ್ ಶಾಂಪೂನ ಯಾರು ಬೇಕಾದ್ರೂ ಬಳಸ್ಬೋದು. ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ. ಆದರೆ ಕರೆಕ್ಟಾಗಿ ನೊರೆಕಾಯಿ, ಸೀಕಕಾಯಿ, ನೆಲ್ಲಿಕಾಯಿ 3 ಕೂಡ ನೋಡಿಕೊಂಡು ನೀವು ತಗೊಂಬಂದು ಮಾಡಬೇಕು. ನೆಲ್ಲಿಕಾಯಿ ಒಣಗಿರೋದು, ನಾನು ಮತ್ತೆ ಹೇಳ್ತೀನಿ, ಒಣಗಿರುವಂಥ ನೆಲ್ಲಿಕಾಯಿ, ಎಲ್ಲದು ಡ್ರೈ ಆಗಿರುವಂಥದ್ದು. ನಿಮಗೆ ನೆಕ್ಸ್ಟ್ ಬೇಕಾದ್ರೆ ನಾನೊಂದು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ಹಾಕ್ತೇನೆ. ಆ ವಿಡಿಯೋವನ್ನು ಕೂಡ ನೋಡಬೇಕು ಅಂತಂದರೆ ನೀವು ನಾನು ಇವತ್ತಿನ ಅಂದರೆ ನಾನು ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡಿದ್ರೆ ನೋಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.